ಇಡೀ ಕರ್ನಾಟಕದಲ್ಲಿ ಐ ವಾಂಟ್ ಕಿ ವುಮೆನ್ ಸೆಲ್ ಬಿ ಲಿಟಲ್ ಸ್ಟ್ರಾಂಗರ್ ಆಯಿತಾ, ಸೊ ದಟ್ ಎನಿ ವುಮೆನ್ ಹ್ಯಾಸ್ ಎನಿ ಪ್ರಾಬ್ಲಮ್ ಲೈಫಲ್ಲಿ ಶಿ ಕ್ಯಾನ್ ಗೋ ಆ್ಯಂಡ್ ಟಾಕ್ ಟು ದೆಮ್. ಓಕೆ, ಯಾರಾದರೂ ಹರಾಸ್ ಮಾಡಿದರೆ ಓಕೆ ಇನ್ಫಾರ್ಮ್ ಮಾಡ್ಬೋದು. ಸೊ ಅದು ಒಂದು ಲೈಕ್ ಕರ್ನಾಟಕದಲ್ಲಿ ವುಮೆನ್ಸ್ ಸೆಲ್ ಸ್ಟ್ರಾಂಗ್ ಆಗಬೇಕು. ಓಕೆ, ಸೊ ದಟ್ ಯಾರಾದರೂ ಇರಲಿ, ಓಕೆ ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಯಾರಾದ್ರೂ ಯಾರಿಗಾದ್ರೂ ಟಾರ್ಚರ್ ಕೊಟ್ಟರೆ ಆಫೀಸಲ್ಲಿ ಏನಾದರೂ ಇದ್ದರೆ ಅಲ್ಲಿ ಹೋಗಿ ಮಾತಾಡ್ಬೋದು. ಸೊ ದಟ್ ಮನೆಯಲ್ಲಿ ಏನೋ ಟಾರ್ಚರ್ ಇರೋದಿಲ್ಲ, ಮನೆಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಲೈಕ್ ಈ ಕೆಲಸ ಹೋಗಬಾರ್ದಂತ. ಓಕೆ, ಸೊ ದಟ್ ಏನಾದರೂ ಹೆಲ್ಪ್ ಲೈನ್ ಮಾಡಿ, ಇಲ್ಲಾಂದರೆ ವುಮೆನ್ಸ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡಿ. ಓಕೆ, ಎಲ್ಲ ಡಿಸ್ಟ್ರಿಕ್ಟಲ್ಲಿ ಒಂದು 2-3 ಜಾಗ ಇರಬೇಕು ವೇರ್ ದೇ ಕ್ಯಾನ್ ಗೋ ಆ್ಯಂಡ್ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ ದಟ್ ಹಿಂಗೆಲ್ಲ ಆಗ್ತಾ ಇದೆ ನನ್ನ ಮಟ್ಟಿಗೆ. ಓಕೆ, ಸೊ ಇದ್ರದ ಮೇಲೆ ಸ್ವಲ್ಪ ಕೆಲಸ ಮಾಡಬೇಕು. ದ್ಯಾಟ್ ಈಸ್ ಮೈ ಓನ್ಲಿ ಪಾಯಿಂಟ್. ನೀವೀಗ ಹೀಗೆ ಹೇಳ್ತಾ ಇರೋದಕ್ಕೆ ಕಾರಣ ಐನಾಸ್ಗೆ ಅವ್ರು ತುಂಬ ಕಿರುಕುಳ ಕೊಟ್ಟಿದ್ದಾನೆ ಮೋಸ್ಟ್ಲಿ ಬಿಕಾಸ್ ವಿ ಡೋಂಟ್ ನೋ ದ ಎಕ್ಸಾಕ್ಟ್ ಡೀಟೇಲ್ ಅಲ್ಲ. ಸೊ ಮೋಸ್ಟ್ಲಿ ದಟ್ ಅವ ಹಿ ಮಸ್ಟ್ ಹ್ಯಾವ್ ಕ್ರಾಸ್ ದ ಲೈನ್ ಆರ್ ಸಮಥಿಂಗ್ ಹಿಂಗೆ. ಸೊ ಅವಳು ಬ್ಲಾಕ್ ಮಾಡಿಟ್ಟಿದ್ದಾಳೆ ಮೋಸ್ಟ್ಲಿ. ಓಕೆ, ಸೊ ಅದೇ. ಸೊ ಐ ವಾಂಟ್ ಕೆ ಇನ್ ದಿಸ್ ಕೇಸ್ ಇಫ್ ಯು ಲೈಕ್ ಅವಳ ಮನೆಯಲ್ಲಿ ಹೇಳ್ತಿದ್ಲೆ ಅದೇ ಪಾಪ ಹೇಳ್ತಿದ್ರು ಹೋಗಬೇಡ ಜಾಬ್ ಅಂತ. ಅದಕ್ಕೆ ಸೊ ಇದು ಫಿಯರ್ ಇರುತ್ತೆ ಹುಡುಗಿಯರಿಗೆ. ದಿಸ್ ಇಸ್ ದೇರ್ ಇನ್ ಇಂಡಿಯಾ. ಓಕೆ, ಇದು ಫಿಯರ್ ಇರುತ್ತೆ ದಟ್ ಮೈ ಜಾಬ್ ವಿಲ್ ಗೋ, ಮೈ ಫ್ಯಾಮಿಲಿ ವಿಲ್ ಟೆಲ್ ನಾಟ್ ಟು ವರ್ಕ್, ಇದೆಲ್ಲ ಇರುತ್ತೆ. ದಟ್ಸ್ ವೈ ದೇ ಡೋಂಟ್ ಸ್ಪೀಕ್. ಸೊ ಐ ವಾಂಟ್ ವುಮೆನ್ಸ್ ಸೆಲ್ ಸ್ಟ್ರಾಂಗ್ ಇರಲಿ ಅಂತ ಕರ್ನಾಟಕದಲ್ಲಿ. ಅಟ್ಲೀಸ್ಟ್ ಎಲ್ಲ ಹೋಗಿ ಕೆಲಸ ಮಾಡಲಿ ಅಂತ ಹೊರಗಡೆ. ಓಕೆ, ಹೀಗೆಲ್ಲ ಲೈಕ್ ಮನೆಯಲ್ಲಿ ಕುತ್ಕೊಂಡಿರೋದು ಮದುವೆ ಮಾಡೋದಂತ. ಓಕೆ, ನಾವು ಫಸ್ಟ್ ಸಹ ಫೈಟ್ ಮಾಡಿದ್ದೇವೆ, ನಾವು ಫ್ಯೂಚರಲ್ಲಿ ಸಹ ಫೈಟ್ ಮಾಡ್ತೇವೆ. ಬಟ್ ಐ ವಾಂಟ್ ದಟ್ ಅಶ್ಯೂರಿಟಿ. ನನ್ನ ಸಿಸ್ಟರ್ಗೆ ಸಹ ಎಂತ ಆಗಿದೆ ಅದು ಬೇರೆ ಯಾವುದು ಸಿಸ್ಟರ್ ಒಟ್ಟಿಗೆ ಆಗಲಿಕ್ಕೆ ಇಲ್ಲ. ಎಲ್ಲ ಕರ್ನಾಟಕದಲ್ಲಿ ಎಲ್ಲ ದೇಶದಲ್ಲಿ ಯಾರ ಸಿಸ್ಟರ್ ಒಟ್ಟಿಗೆ ಸಹ ಆಗಲಿಕ್ಕೆ ಇಲ್ಲ. ಹಾಗೆ ಅದು ನೀವು ಮೇಕ್ ಶೋರ್ ಮಾಡಬೇಕು. ಆವಾಗ ನನ್ನ ಸಿಸ್ಟರಿಗೆ ಆ್ಯಕ್ಚುಲಿ ಜಸ್ಟಿಸ್ ಸಿಗ್ತದೆ ಆವಾಗ.